ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಇಂದು ಕಾರ್ಕಳ ತಾಲೂಕಿನ ಶಾಸಕರಾದ ವಿ ಸುನೀಲ್ ಕುಮಾರ್ ಅವರು ಭೇಟಿ ನೀಡಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ನೆರವೇರಿಸಿ ನಂತರ ಸಂಪುಟ ನರಸಿಂಹಸ್ವಾಮಿ ದೇವರ ದರ್ಶನವನ್ನ ಪಡೆದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಇವರು ಕುಮ್ಕಿ ಹಕ್ಕನ್ನು ರೈತರಿಗೆ ನೀಡುವಲ್ಲಿ ಸರ್ಕಾರಕ್ಕೆ ಮಾಡಿದ ಮನವಿ ಹಾಗೂ ಡೀಮ್ಡ್ ಫಾರೆಸ್ಟ್ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಕುಟುಂಬ ಸಮೇತರಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಭಗವಂತನ ಅನುಗ್ರಹವನ್ನು ಪಡೆಯುವುದು ನಮ್ಮ ಕುಟುಂಬದ ಪರಂಪರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ನಾನು ದರ್ಶನವನ್ನು ಪಡೆದಿದ್ದೇನೆ, ಭಗವಂತನ ಅನುಗ್ರಹವನ್ನು ಕೇಳಿದ್ದೇನೆ. ಆದಷ್ಟು ಶೀಘ್ರ ಕೊರೋನಾ ಮುಕ್ತ ಸಮಾಜ ನಿರ್ಮಾಣ ಆಗಿ ಮತ್ತೊಮ್ಮೆ ಸಮಾಜದ ಜನ ಭಯಭೀತರಿಂದ ಹೊರಗೆ ಬಂದು ನೆಮ್ಮದಿಯಿಂದ ಬದುಕುವಂಥ ದಿನಗಳು ಅತ್ಯಂತ ಶೀಘ್ರವಾಗಿ ಬರಲಿ ಎನ್ನುವುದನ್ನು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನೇತೃತ್ವದ BJP ಸರ್ಕಾರ ಬಂದ ನಂತರ ಭಾಳ ವರ್ಷದಿಂದ ನೆನೆಗುದಿಗೆ ಬಿದ್ದಂತಹ ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಭಾಳ ಅಗತ್ಯವಾಗಿ ಜನಮಾನಸದಲ್ಲಿದ್ದಂಥ ಬೇಡಿಕೆ ಕುಮ್ಕಿ ಹಕ್ಕನ್ನು ರೈತರಿಗೆ ಕೊಡಬೇಕು ಅನ್ನೋದು. ಸುಮಾರು ವರ್ಷಗಳಿಂದ ಕುಮ್ಕಿನಲ್ಲಿ ರೈತಾಪಿ ಜನ ಕೃಷಿ ಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಅವರಿಗೆ ಆ ಹಕ್ಕನ್ನು ಕೊಡುವಂಥ ಕಾರ್ಯವನ್ನು ಇಲ್ಲಿಯ ತನಕ ಯಾವುದೇ ಸರ್ಕಾರಗಳು ಮಾಡಿರಲಿಲ್ಲ. ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಅದರ ಕುರಿತಂತೆ ಒತ್ತಾಯವನ್ನು, ಮನವಿಯನ್ನು, ಪ್ರತಿಭಟನೆಗಳನ್ನು ಈ ಹಿಂದೆ ಎಲ್ಲ ಕಡೆ ಕೂಡ ಮಾಡಲಾಗಿತ್ತು. ಈಗ ಕಂದಾಯ ಇಲಾಖೆ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಅದಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಸಂಗ್ರಹ ಮಾಡೋದ್ರ ಮುಖಾಂತರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕುಮ್ಕಿಯ ಸಮಸ್ಯೆಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತಾ ಅದನ್ನು ರೈತರಿಗೆ ಕೊಡಬೇಕು ಅನ್ನುವಂಥ ನಿಯಮಾವಳಿಗಳನ್ನು ಸರ್ಕಾರ ರೂಪಿಸ್ತಾ ಇದೆ. ಈಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಅನುಕೂಲ ಆಗುತ್ತೆ ರೈತರಿಗೆ ಅನ್ನೋದನ್ನು ನಾನು ಅಂದ್ಕೊಳ್ತೇನೆ. ಎರಡನೇದು ಡೀಮ್ಡ್ ಫಾರೆಸ್ಟಿನ ಸಮಸ್ಯೆ. ಎಲ್ಲ ಕೃಷಿ ಜಮೀನುಗಳು ಮತ್ತು ಸರ್ಕಾರಿ ಜಮೀನುಗಳನ್ನು ಸರ್ಕಾರ ಡೀಮ್ಡ್ ಅಂತೇಳಿ ಘೋಷಣೆ ಮಾಡೋದ್ರಿಂದ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ಸಾಧ್ಯ ಆಗಿರಲಿಲ್ಲ.